ಸಂಸದರು ಕೂಡ ಏನು ಇದು ಬೆಲೆ ಕೊಡುವುದಿಲ್ಲ. ಇಲ್ಲಿ ಸಾಧಾರಣ ಒಂದು ತಿಂಗಳಲ್ಲಿ 5 ಡೆತ್ ಆಯಿತು. MP ಮೊನ್ನೆ ಇಲ್ಲಿ ಇದಕ್ಕೆ ಇದು ಹೇಳಲಿಕ್ಕೆ ಹೋಗುವಾಗ ಬನ್ನಡ್ಕ ರಸ್ತೆ ಅಪಘಾತ ಪ್ರಕರಣ. ಸಂಸದ ಬ್ರಿಜೇಶ್ ಚೌಟ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಾಗೂ ಸರಣಿ ಅಪಘಾತಗಳ ವಿಚಾರವಾಗಿ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಅಸಮಾಧಾನ ಭುಗಿಲೆದ್ದಿದೆ. ಇಂಥವರು ನಮ್ಮ ಜನಪ್ರತಿನಿಧಿಯಾಗಿರುವುದು ದುರಂತ ಎಂಬ ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆ ವ್ಯಕ್ತವಾಗುತ್ತಿದೆ. ಮುಲ್ಕಿ ಮೂಡಬಿದ್ರೆ ಬಿಜೆಪಿ ಮಂಡಲ ಉಪಾಧ್ಯಕ್ಷ ಸೂರಜ್ ಜೈನ್ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ರಸ್ತೆ ಸಮಸ್ಯೆಗೆ ಪರಿಹಾರ ಕೇಳಲು ಸಂಸದರನ್ನು ಭೇಟಿ ಮಾಡಿದ್ದ ವೇಳೆ ಅಧಿಕಾರಿಗಳ ಎದುರೇ ಅವಮಾನಕಾರಿ ರೀತಿಯಲ್ಲಿ ವರ್ತಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಮೂಡಬಿದ್ರೆಯ ಬನ್ನಡ್ಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ನಿರಂತರ ಅಪಘಾತಗಳು ಸಂಭವಿಸುತ್ತಿದ್ದು, ಕಳೆದ 3 ವರ್ಷಗಳಲ್ಲಿ ಸುಮಾರು 8 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಒಂದು ಸರ್ವಿಸ್ ರೋಡ್ ಅಲ್ಲಿ ಬರುವಾಗ ಮತ್ತೊಬ್ಬರು ನಮಗೆ ಬೈತಾರೆ. ಆವಾಗ ಒಂದು ಸರ್ವಿಸ್ ರೋಡಲ್ಲಿ ಹೋಗ್ಲಿಕ್ಕೆ ಮತ್ತೆ ಬರಲಿಕ್ಕೆ 2 ಸಹ ಉಂಟು. ಆದರೂ ಒಂದು ಕಡೆ ಹೋಗುವಾಗ ಇನ್ನೊಂದು ಪಾರ್ಟಿಯವರೇ ಬೈತಾರೆ ನಮಗೆ, ಯಾಕೆ ಇಲ್ಲಿ ಇದನ್ನ ಬರ್ತೀರಾ ಅಂತ. ಅವರಿಗೇ ಗೊತ್ತಿಲ್ಲ ಯಾವುದು ರೋಡಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ಉಂಟಂತ ಅವರಿಗೆ ಗೊತ್ತಿಲ್ಲ. ಸರ್ವಿಸ್ ರಸ್ತೆ ಇಲ್ಲದಿರುವುದು ಅಪಘಾತಗಳಿಗೆ ಪ್ರಮುಖ ಕಾರಣವಾಗಿದೆ ಎನ್ನಲಾಗಿದೆ. ಮಂಗಳೂರಿನಿಂದ ಕಾರ್ಕಳಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 169 ಕಾಮಗಾರಿ ಹಿನ್ನೆಲೆ ಬನ್ನಡ್ಕ ಪ್ರದೇಶದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸರಣಿ ಅಪಘಾತಗಳು ಸಂಭವಿಸಿವೆ. ಕೇವಲ ಕಳೆದ 3 ದಿನಗಳಲ್ಲಿ 4 ಅಪಘಾತಗಳು ಸಂಭವಿಸಿ ಓರ್ವ ಮಹಿಳೆ ಮೃತಪಟ್ಟಿರುವ ಘಟನೆ ಸಾರ್ವಜನಿಕರ ಆತಂಕ ಹೆಚ್ಚಿಸಿದೆ. ಈ ಹಿನ್ನೆಲೆ ಸಮಸ್ಯೆ ಪರಿಹಾರಕ್ಕಾಗಿ ಬಿಜೆಪಿ ಮುಖಂಡರ ತಂಡ ಸಂಸದ ಬ್ರಿಜೇಶ್ ಚೌಟರನ್ನು ಭೇಟಿ ಮಾಡಿತ್ತು. ಆದರೆ ಈ ಅವಘಡಗಳಿಗೆ ಹೆದ್ದಾರಿ ಇಲಾಖೆಯ ಕಾಮಗಾರಿಯೇ ಕಾರಣ ಎಂದು ನೀವು ಹೇಗೆ ಹೇಳುತ್ತೀರಿ ಎಂದು ಸಂಸದರು ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ. ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಸರ್ವಿಸ್ ರಸ್ತೆ ನಿರ್ಮಾಣ ಸಾಧ್ಯವಿಲ್ಲ. 2023ರಲ್ಲಿ ಮನವಿ ಕೊಟ್ಟಿದ್ದರೆ ಮನವಿ ಸ್ವೀಕರಿಸಿದವರನ್ನೇ ಕೇಳಿ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಜನರ ಪ್ರತಿಭಟನೆಗೆ ನಾನು ಹೆದರೋದಿಲ್ಲ, ಈಗ ಸ್ಥಳಕ್ಕೆ ಭೇಟಿ ನೀಡಲು ಸಾಧ್ಯವಿಲ್ಲ, ಆ ಭಾಗಕ್ಕೆ ಬಂದಾಗ ಬರುತ್ತೇನೆ ಎಂಬ ರೀತಿಯ ಉತ್ತರ ನೀಡಿರುವುದಾಗಿ ಆರೋಪಿಸಲಾಗಿದ್ದು, ಇದರಿಂದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಲ್ಲಿ ಇನ್ನಷ್ಟು ಅಸಮಾಧಾನ ವ್ಯಕ್ತವಾಗಿದೆ. ಬನ್ನಡ್ಕ ಸರಣಿ ಅಪಘಾತಗಳಿಂದ ಈಗಾಗಲೇ ಸ್ಥಳೀಯರು ಆತಂಕಗೊಂಡಿರುವ ಸಂದರ್ಭದಲ್ಲೇ ಸಂಸದರ ಹೇಳಿಕೆಗಳು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಂಸದ ವಿರುದ್ಧ ಟೀಕೆಗಳು ಹೆಚ್ಚುತ್ತಿದ್ದು, ರಸ್ತೆ ಸುರಕ್ಷತೆ ವಿಚಾರದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನೋಡುವಾಗ ನಮಗೆ ಬೇಜಾರಾಗ್ತದೆ. ಅಂದರೆ ಇದು ಮೈನ್ ಆಗಿದ್ದು ರೋಡಿದೆ ಕಾರಣದಿಂದ ಅದು ಆಕ್ಸಿಡೆಂಟ್ ಆಗಿ ಪಾಪ ಜೀವ ಹೋಗಿಬಿಟ್ಟ. ತುಂಬ ಇದಾಯಿತು, ಇಲ್ಲಿ ತುಂಬ ಪ್ರಾಣ ಹೋಯಿತು ಇಲ್ಲಿಂದ, ಈ ರೋಡಿನ ಸಮಸ್ಯೆಯಿಂದ. ಆದಷ್ಟು ಬೇಗ ಇದು ನಮಗೆ ಒಂದು 20 ದಿವಸದಲ್ಲಿ ನಮಗೆ ಸರ್ವಿಸ್ ರೋಡ್ ಆದಷ್ಟು ಬೇಗ ನಮಗೆ ಸರ್ವಿಸ್ ರೋಡ್ ಮಾಡಿಕೊಡ್ಬೇಕು, ಸಂಸದರು ಮಾಡಿಕೊಡ್ಬೇಕಂತ ನಾನು ಹೇಳ್ತೀನಿ.